ಕಳ್ಳನ ಬುದ್ಧಿ ಮೊಣಕಾಲಲ್ಲಿ ಅನ್ನೋದು ಇದಕ್ಕೆ ಇರಬೇಕು. 3 ತಿಂಗಳ ಹಿಂದೆ ಕದ್ದ ಬೈಕ್ನಲ್ಲಿ ಹೆಲ್ಮೆಟ್ ಹಾಕದೆ ಓಡಾಡಿ ಪೊಲೀಸರಿಗೆ ಫೋಟೋ ಕೊಟ್ಟಿದ್ದಾನೆ ಈ ಮಹಾಶಯ. ಕಳ್ಳನೆ ಕೊಟ್ಟ ಈ ಕ್ಲೂ ಬಳಸಿಕೊಂಡು ಪೊಲೀಸರು ಬೈಕ್ ಹಿಡಿದಿದ್ದು ಹೇಗೆ? ಇಲ್ಲಿದೆ ನೋಡಿ ಈ ಇಂಟ್ರೆಸ್ಟಿಂಗ್ ಸ್ಟೋರಿ. ಹೈದರಾಬಾದ್ನ ಫೈಸಲ್ ರೆಹಮಾನ್ ಅವರ ಸ್ಕೂಟರ್ ಜನವರಿಯಲ್ಲಿ ಮಿಸ್ ಆಗಿತ್ತು. ಆದ್ರೆ ಮೊನ್ನೆ ಅಚಾನಕ್ಕಾಗಿ ಅವರಿಗೆ ಒಂದು ಟ್ರಾಫಿಕ್ ಚಲನ್ ಬಂತು. ಅದನ್ನ ಓಪನ್ ಮಾಡಿ ನೋಡಿದ್ರೆ ಫೈಸಲ್ ಶಾಕ್ ಆಗಿದ್ರು. ಯಾಕಂದ್ರೆ ಆ ಚಲನ್ ಫೋಟೋದಲ್ಲಿ ಇವರ ಕದ್ದ ಬೈಕ್ ಮೇಲೆ ಕಳ್ಳನೇ ಕುಳಿತು ಹೆಮ್ಮೆಯಿಂದ ಹೆಲ್ಮೆಟ್ ಇಲ್ದೆ ಪೋಸ್ ಕೊಟ್ಟಿದ್ದ. ಫೈಸಲ್ ತಕ್ಷಣ ಈ ಫೋಟೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಹೈದರಾಬಾದ್ ಪೊಲೀಸರಿಗೆ ಟ್ಯಾಗ್ ಮಾಡಿದ್ರು. ಪೋಸ್ಟ್ ವೈರಲ್ ಆಗ್ತಾ ಇದ್ದಂತೆ ಹಬೀಬ್ ನಗರ್ ಪೊಲೀಸರು ಅಲರ್ಟ್ ಆದ್ರು. ಸಿಸಿಟಿವಿ ಚೆಕ್ ಮಾಡಿ ಹೈದರಾಬಾದ್ ಗಲ್ಲಿ ಗಲ್ಲಿ ಜಾಲಾಡಿದ ಪೊಲೀಸರು ಕೊನೆಗೂ ಬೈಕ್ ಸಮೇತ ಸವಾರನನ್ನ ಲಾಕ್ ಮಾಡಿದ್ದಾರೆ. ಈಗ ಬೈಕ್ ಸಿಕ್ಕ ಖುಷಿಯಲ್ಲಿ ಫೈಸಲ್ ಅವರು ನಮ್ಮ ಪೊಲೀಸರು ಬೆಸ್ಟ್ ಅಂತ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ಆದ್ರೆ ಇತ್ತ ಜನ ಕೇಳ್ತಾ ಇರೋ ಪ್ರಶ್ನೆ ಒಂದೇ: ಬೈಕ್ ಕಳುವಾದ ಬಗ್ಗೆ ಮೊದಲೇ ಕಂಪ್ಲೇಂಟ್ ದಾಖಲಾಗಿದ್ರೂ ಕಳ್ಳನ ಫೋಟೋ ಸಿಗೋವರೆಗೂ ಪೊಲೀಸರು ಯಾಕೆ ಕಾಯ್ತಾ ಇದ್ರು ಅನ್ನೋದು ಈಗ ದೊಡ್ಡ ಚರ್ಚೆ ಆಗ್ತಿದೆ. ಅಂತೂ ಕಳ್ಳನ ಅತಿ ಬುದ್ಧಿವಂತಿಕೆಯಿಂದ ಮಾಲೀಕರಿಗೆ ಬೈಕ್ ಮರಳಿ ಸಿಕ್ಕಿದೆ. ನೀವೇನಾದ್ರೂ ಸೆಕೆಂಡ್ ಹ್ಯಾಂಡ್ ಬೈಕ್ ತಗೋತಾ ಇದ್ರೆ ಸ್ವಲ್ಪ ಹುಷಾರಾಗಿರಿ, ಅದು ಕದ್ದ ಬೈಕ್ ಕೂಡ ಇರಬಹುದು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.